ಎಸ್, ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಹೊಸದಾಗಿ ಕಂಡು ಬರಲಿದೆಯಾ 350 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಇದು ಯಾವುದೇ ರೀತಿಯಲ್ಲಿ ಜನರನ್ನ ಭಯಪಡಿಸುವಂತಹ ಪ್ರಯತ್ನಗಳಾಗಲಿ ಅಥವಾ ಊಹಾಪೋಹದ ಮೇಲೆ ಸುದ್ದಿಗಳನ್ನ ಹೇಳುವಂತದ್ದಾಗ್ಲಿ ಅಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಕೇವಲ ಹೇಳಿಕೆಯನ್ನ ಕೊಟ್ಟಿರೋದಷ್ಟೇ ಅಲ್ಲ, ಈ ಒಂದು ಉಡುಪಿಗೆ ಸಂಬಂಧಪಟ್ಟ ಹಾಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಸಿದ್ಧತೆಗಳು ಆಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನ ಈಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟಿದ್ದಾರೆ. ಕೊರೋನಾ ವೈರಸ್ ಹಾವಳಿಗೆ ಉಡುಪಿ ಈಗ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಇವತ್ತು ಕೂಡ ಸಂಜೆ ಏನು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗುತ್ತೆ, ಅದರಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೋಂಕಿತರ ಸಂಖ್ಯೆ ಕಂಡು ಬರುವಂತಹ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ. ಕನಿಷ್ಠ 300ರಿಂದ 350 ಮಂದಿಗೆ ಸೋಂಕು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಏನು ಸಾವಿರಾರು ಸ್ಯಾಂಪಲ್ಗಳು ಟೆಸ್ಟ್ಗೆ ಹೋಗಿದೆ, ಅದರ ರಿಪೋರ್ಟ್ಗಳು ಹಂತ ಹಂತವಾಗಿ ಜಿಲ್ಲಾ ಆರೋಗ್ಯ ಇಲಾಖೆಯ ಕೈ ಸೇರ್ತಾ ಇದೆ. ಆಲ್ಮೋಸ್ಟ್ ಇವತ್ತು ಕೂಡ ಅನೇಕ ರಿಪೋರ್ಟ್ಗಳು ಕೈ ಸೇರ್ತಾ ಇದ್ದು, ಅದರಲ್ಲಿ 300ರಿಂದ 350 ಕೇಸ್ಗಳು ಹೊಸದಾಗಿ ಕಂಡು ಬರಬಹುದು ಎನ್ನುವಂತಹ ವಿಚಾರವನ್ನ ಇಲ್ಲಿ ಸುಧಾಕರ್ ಅವರು ಹೇಳಿದ್ದಾರೆ. ಸಂಜೆಯ ವೇಳೆಗೆ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಲಭಿಸುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಮುಂಬೈನಿಂದ ಬಂದಿರುವಂತಹ 90% ಮಂದಿಗೆ ಈಗ ಸೋಂಕು ತಗುಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಪಾಸಿಟಿವ್ ಬಂದಿರುವಂತಹವರ ಮನೆಯನ್ನ ಸೀಲ್ ಡೌನ್ ಮಾಡೋದಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಬೆಂಗಳೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯೊಂದರಲ್ಲೇ ಇವತ್ತು ಒಂದೇ ದಿನ 350ರಷ್ಟು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗುವಂತಹ ಸಾಧ್ಯತೆ ಈ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹ ಸೂಚನೆ ಕೂಡ ಈಗ ರಾಜ್ಯ ಸರ್ಕಾರದಿಂದ ಬಂದಿದೆ. ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ಸಂಜೆಯ ಒಂದು ವರದಿ ಪ್ರಕಾರ 1732 ಸ್ಯಾಂಪಲ್ಗಳ ರಿಪೋರ್ಟ್ ಬರೋದಿಕ್ಕೆ ಬಾಕಿ ಇದೆ ಅಂತ ಉಡುಪಿ DHO ಅವರು ಮಾಹಿತಿಯನ್ನು ಕೊಟ್ಟಿದ್ರು. ಮಹಾರಾಷ್ಟ್ರದಿಂದ ಆಗಮಿಸಿದವರ ಪೈಕಿ 92 ಮಂದಿಯಲ್ಲಿ ನಿನ್ನೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿತ್ತು. ಆ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 563ಕ್ಕೆ ಏರಿದ್ದು ರಾಜ್ಯದಲ್ಲೇ ಅತ್ಯಧಿಕ ಕೊರೋನಾ ಸೋಂಕಿತರ ಜಿಲ್ಲೆಯಾಗಿ ಈಗ ಉಡುಪಿ ಗುರುತಿಸಿಕೊಂಡಿದೆ. ಬಹುಶಃ ಬುಧವಾರದ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ಉಡುಪಿ ಜಿಲ್ಲೆಯನ್ನ ಹಿಂದಿಕ್ಕಿ ಕಲಬುರಗಿ ಜಿಲ್ಲೆ ಮತ್ತೆ ಪ್ರಥಮ ಸ್ಥಾನಕ್ಕೆ ಏರಿತ್ತು ಈ ಒಂದು ಸೋಂಕು ಪೀಡಿತರ ಪಟ್ಟಿಯಲ್ಲಿ. ಆದರೆ ನಿನ್ನೆ ಬರೋಬ್ಬರಿ 92 ಪಾಸಿಟಿವ್ ಕೇಸ್ಗಳು ಕಂಡು ಬರುವ ಮೂಲಕ ಉಡುಪಿ ಜಿಲ್ಲೆ ಮತ್ತೆ ಸೋಂಕಿತ ರಾಜ್ಯಗಳ ಪಟ್ಟಿ ಏನಿದೆ ಅದರಲ್ಲಿ ಪ್ರಥಮ ಸ್ಥಾನಕ್ಕೆ ಮತ್ತೊಮ್ಮೆ ಏರಿದೆ. ಅದೇ ರೀತಿ ಈಗಾಗಲೇ 510 ಪ್ರಕರಣಗಳ ಜೊತೆಗೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಏನಿದೆ ಕಲಬುರಗಿ, ಅಲ್ಲೂ ಕೂಡ ಸೋಂಕಿನ ಸಂಖ್ಯೆಯಲ್ಲಿ ತೀವ್ರವಾಗಿ ಹೆಚ್ಚಳ ಕಂಡು ಬರುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ಮಾಹಿತಿ ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಬಂದಿದೆ. ಸೊ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಆತಂಕವಂತೂ ಹೆಚ್ಚುತ್ತಲೇ ಇದೆ. ಸೋಂಕಿತ ಪ್ರಕರಣಗಳು ಕೂಡ ಏರಿಕೆಯಾಗ್ತಾ ಇದೆ. ಇನ್ನೂ ಕೂಡ ಸಾವಿರಾರು ರಿಪೋರ್ಟ್ಗಳು ಕೈಸೋರೋದಕ್ಕೆ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಆತಂಕಗಳು ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ. ಸಾರ್ವಜನಿಕರು ಸಾಧ್ಯವಾದಷ್ಟು ಮಟ್ಟಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಅನ್ನುವಂಥದ್ದು ಎಲ್ಲ ಒಂದು ಪ್ರಜ್ಞಾವಂತ ತಜ್ಞರು ಹೇಳ್ತಾ ಇರುವಂತಹ ಮಾತುಗಳು.